ಕೊರತು ಕಾರ್ಯಕ್ರಮ ತುಂಬ ತೊಂದಲ ಬಂದಲೆ ಸಾಧನ ದೈವ ಸಂಕಲ್ಪ 113 ವರ್ಷ ತುಂಬು ನಮ್ಮ ಹಿರಿಯರ ಬಸ್ ಕಾರು ಫೋನು ಬ್ರಿಡ್ಜ್ ಅವೇ ಸೌಲಭ್ಯ ಚೆಂದಿನ ಕಾಲರು ನಮ್ಮ ಮೂಜಿ ಜಿಲ್ಲೆಯ ಹಿರಿಯಗಳು ಬೋರ್ಡ ಘಾಟ್ ಪ್ರಯಾಣ ಮಾಡ್ತಿದ್ದು 23 ಸೊಸೈಟಿಯನ್ನು ಓಡೋಡು ಕಡಿತು ನಮ್ಮ ಸಮಾಜದ ಸಂಘಟನೆಗೆ ದುಮ್ಮುದ ಜನಾಂಗದ ಭವಿಷ್ಯಗಾತ ಮೂಜಿ ಬಂಟರಾಯಣ ನಾಡರ ಮಾತೃ ಸಂಘವನ್ನು ಕಟ್ಟಿದು ಪ್ರತಿ ತಾಲೂಕುಗಳ ಒಂದು ಭೂಮಿ ಕ್ರಯದೊಂದು ಗರ್ಲ್ಸ್ ಹಾಸ್ಟೆಲ್ನ ಕಟ್ಟಿದು ಪ್ರಥಮವಾಯಿನ ಲೇಡೀಸ್ ಹಾಸ್ಟೆಲ್ನ ಕಟ್ಟಿದು ನಮ್ಮ ಸಮಾಜ ಮಾತ್ರ ನಮ್ಮ ಮೂಜಿ ಜಿಲ್ಲೆಯ ಜನಗಳು ಒಂದು ವಿದ್ಯಾವಂತ ಸುಸಂಸ್ಕೃತ ಜನಾಂಗವಾದರೆ ನಮ್ಮ ಹಿರಿಯಗಳು ಕಾರಣ ಪ್ರಥಮವಾದ ತೆರೆತಗ್ಗಾದ ಎನ್ನ ನಮನನ್ನ ಕೃತಜ್ಞತೆಯನ್ನು ಸಲ್ಲುವೆ ಮಲ್ಲ ಒಂದು ತಾಟಿ ನಮ್ಮ ಹಿರಿಯಕ್ಕೆ ಬಂದು ದೈವ ಸಂಕಲ್ಪದ ಕಣೆ ದಾದಾನ ದೇವರ ಪ್ರೇರಣೆಗೆ 21 ವರ್ಷ ತುಂಬು ಗಣೇಶೋತ್ಸವವನ್ನು ಮಲ್ಕೊಂಡಂತೆ ಒಂದು ಆಲೋಚನೆ ದೇವರು ಅನ್ಕೋಬೇಕು ಆ ಪ್ರಕಾರ ತುಂಬಬಹುದು ಇಡೀ ನಮ್ಮ ಸಮಾಜ ಒಟ್ಟು ಸೇರೋ ಒಂದು ಮೂಜಿ ಜಿಲ್ಲೆ ತಲಪಿದ ಇಲಾಖೆಯಲ್ಲಿ ಸೇರೋ ಒಂದು ಈ ಗಣೇಶೋತ್ಸವವನ್ನು ಮತ್ತೊಂದಲ್ಲ ಈ ಗಣೇಶೋತ್ಸವ ಉದಾಹರಣೆ ಎದುರು ಪಾಡ್ನ ಬಂಟರಾಯಣ ನಾಡಾರ ಮಾತೃ ಸಂಘಕ್ಕೂ ಸಿದ್ಧಿವಿನಾಯಕ ಪ್ರತಿಷ್ಠಾನಕ್ಕೂ ಸಮಿತಿಗೂ ಅಂಡ నేను నిజాలు మలుపునప్పుడు కొన్ని కార్యకర్తల మళ్ళా ತಂಡ ಒಂದು 10-300 ಜನ ನಿರಂತರವಾದ 1 ತಿಂಗಳು ಮತ್ತು 2 ತಿಂಗಳು ರಾತ್ರಿ ಪಗಲು ಐಕಾತ್ರ ನಿರಂತರವಾದ ಪ್ರಯತ್ನ ಮಾಡ್ತಿದ್ದು ಒವೇ ಒಂದು ಫಲಾಪೇಕ್ಷೆಯಲ್ಲಿ ಓಡಾಟಲ ಫೋಟೋ ತೋಚಂತೆ ಅಕ್ಲ ಸಮಯವನ್ನು ಕಂಪ್ಲೀಟ್ ನಮ್ಮ ಹಿರಿಯಕ್ಕೂ ಸಮಾಜಕ್ಕೆ ಎಂಚೆ ಕೊಡ್ತೀರ ಅಂಚನೆ ಸಮಾಜವು ಅಕ್ಕಳು ಅರ್ಪಣೆ ಮಾಡ್ತಂದಲ್ಲಿ ಆ ಇಡೀ ಕಾರ್ಯಕರ್ತರಿಗೆ ಕುಡರಾಯಣ ನಮಸ್ಕಾರವನ್ನು ಬಂದು ಅದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ ಈ ರೀತಿಯಲ್ಲಿ 2 ವರ್ಷ ಕೋವಿಡ್ ಯುದ್ಧಾತ್ರ ನಮ್ಮ ಗಣಯಾಗ ನಡೆದಿದೆ ಅನ್ನ ನಿರಂತರವಾದ ಈ ವರ್ಷ ಗಣಯಾಗ ನಡಪುನ ನಮ್ಮ ದೇಶದ ಚರಿತ್ರೆ ರೀತಿನ ಇಂಕೊಂದು ಗೊತ್ತಿದೆ ಮೂಲುಂಡಿ ಉಂಡು ಒಂದು ಆನೆಗುಡ್ಡ ಗಣಪತಿ ದೇವಸ್ಥಾನ ಒಂದು ಆಪು ದೇವಸ್ಥಾನ ಅನ್ನ ಇಂಚ ಸಂಘ ಸಂಸ್ಥೆಯಲ್ಲಿ ಬೆಂಚ ಆಪಿನ ಭಾರಿ ಕಮ್ಮಿ ದೇವರ ನಡಪಾದಿರಿ ಜನಗಳ ಸಹಕಾರದಿಂದ ಆ ಒಂದು ವೈದ್ಯ ಇದೀಗ ದಿನೊಟ್ಟು ಮಸ್ತ್ ಪೋಸ್ತುಕನ ಮಾತೆಗಳ ಗಣಪತಿನ ಇಲ್ಲಲ್ಬೋದು ಅಕ್ಕಳಕ್ಕಳ ಕೂಡಲ್ ಕಟ್ಟದು ನುಪ್ಪು ಬೇಪಾಲು ಮುಂಪಿನಂಚಿನ ಕಾರ್ಯಕ್ರಮವನ್ನು ಎಲ್ಲ ಕಿಂಚಿತ್ತು ಬಂದರೆ ಅತಿಥಿಲ್ಲ ಇಲ್ಲಿಯೇ ಭಾಷಣ ಕೊಡ್ತೇವೆ ಬಂದು ಇಡೀ ನಮ್ಮ ಕಾರ್ಯಕ್ರಮವು ಧ್ವಜಾರೋಹಣ ಮಾಡ್ತಾರೆ ಲೆಫ್ಟಿನೆಂಟ್ ಕರ್ನಲ್ ರಮಣಾ ಶೆಟ್ಟಿ ವೈದ್ಯರು ಅನ್ನ ಬಡಿದಿ ಶ್ರೀಮತಿ ಶಮಾ ಶೆಟ್ಟಿ ವೈದ್ಯರು ಅಕ್ಲೇನು ಗಡ್ಯನೆಲ್ಲ ತುಂಬ ಹೃದಯ ಒಂದು ಎಲ್ಲಿ ಒಂದು ಕತೆ ಬಂಪೆ ಒಂದು ಜನ ಸಮುದ್ರ ತೀರದ ಹೋದ ದಿನವಲ್ಲ ಅಲ್ಲೇ ಬಂದಾಗ ಎಲ್ಲೆಲ್ಲ ಜೀವಾಣು ಎಲ್ಲ ಮೀನು ಅವು ಪುರ ತೀರ ಸೇರುವ ಬಿಲಿ ಬಿಲಿ ಒದ್ದಾಡಿದಾಗ ಐದು ಎತ್ತದು ವಾಪಸ್ ತರಕ್ಕೆ ಸಮುದ್ರ ಪಾಡುವಂತೇರಿ ಈ ಕೆಲಸ ದಿನೋಲ ಮಂತು ಅಂತೀರ ಬುಕ್ಕೊಂದು ಜನ ಐನು ದಿನೋಲ ತೂತು ಒಂದು ದಿನಕ್ಕೆ ನೆಂಚಿನ ಮಾರ ಒಕ್ಕಡೆ ನಿನ್ನ ಟೈಮ್ ವೇಸ್ಟ್ ಮಾಡ್ಕೊಂಡಿಲ್ಲ ಈ ವಾಪಸ್ ಈ ಎಲ್ಲಿ ಮೀನಲ್ಲಿ ವಾಪಸ್ ಮಾಡೋದಿಲ್ಲ ಬಿರೋ ತೆರೆ ಬರ್ಕೊಂಡು ಬಿರೋ ವಾಪಸ್ ಬದಿಗೊಂದು ಅವು ಬದುಕು ಸದಾಯಿ ಕೊಟ್ಟು ನಿನ್ನ ಟೈಮ್ ವೇಸ್ಟ್ ಮಾಡ್ಕೊ ಐಕ ಆರ್ಪಂಡರಿಗೆ ಈ ಪನ್ನ ಸರಿ ಆಂಡ ಏನು 8,000 ಮೀನ್ಲೇನು ಅಥವಾ ಎಲ್ಲೆಲ್ಲ ಜೀವನ ಏನು ವಾಪಸ್ ಸಮುದ್ರ ಪಾಡ್ವೇನ ಐಟಿ ಒಂದು ಒಂಚಿ ಜೀವ ಆಂಡ ಬದುಕಂದ ಆಂಡ ಏನು ಹೆಚ್ಚಿನ ಎಫರ್ಟ್ ಮತ್ತೆ ನಾವು ಹೆಂಗೆ ಸ್ಯಾಟಿಸ್ಫೈಡ್ ಹೆಚ್ಚಿನ ಎಫರ್ಟ್ ಮತ್ತೆ ನಾವು ಓಕೆ ಹೆಂಗೆ ಅವು ಪ್ರತಿಫೈ ಆಂಡ್ ನೆನಪು ಅಂಚಾದು ಈ ಕೈತ ಬಗ್ಗೆ ಪ್ರಾಬ್ಲಮ್ ಇತ್ತು ಎಲ್ಲ ಕೆಲಸ ಇತ್ತು ಎಲ್ಲ ಮನಸ್ಸು ಕೇಂದು ಏನ ಮನಸ್ಸು ಬಂದ್ಬಿಟ್ಟು ಇಂಚ ಬಂತ ಅಂಚ ಬಂತಂದಿಲ್ಲ ದಾಯ ಪಂಡ ಇನ್ನಿತ ದಿನ ನಮ್ಮ ದೇಶದ ಮಸ್ತ್ ಚಾಲೆಂಜಿಂಗ್ ಹೆಚ್ಚಿನ ಜಾಬ್ ಪಂಡ ಹೆಚ್ಚಿನ ಪ್ರಾಬ್ಲಮ್ ಪಂಡ ನೀರಿಜ್ಜಿ ಪ್ಲಾಸ್ಟಿಕ್ ಮಾತಕೋಡಿ ಹೊಂದುದು ನೀರು ಕಂಟಾಮಿನೇಷನ್ ಒಂದುಂಟು ಮೊಬೈಲ್ ಟವರ್ ಬತ್ತಿಂದು ಪಕ್ಷಿ ಪೂರ ದೂರ ಹೋಗೋದಿಲ್ಲ ಒಂಜಿ ನಮ್ಮ ಸೃಷ್ಟಿ ಹೆಚ್ಚಿನ ಸೃಷ್ಟಿಕರ್ತ ಉತ್ಪತ್ತಿ ಮಂತಿತ್ತೇನೆ ಒಂದು ಇಕಲಾಜಿಕಲ್ ಬ್ಯಾಲೆನ್ಸ್ ಆದ ಇಪ್ಪೇನೆ ಅವು ಪೂರ ಡಿಸ್ಟರ್ಬ್ ಆಗೋನುಂಟು ಮಾತ್ರ ನಮ್ಮ ಜನಲಿ ಹೆಚ್ಚಿನ ಮನಸ್ಸಿನ ನೆನಪುಕೊಂಡ ಯಾಂದಾದ ಮನ್ಪೇರ ಅಪ್ಪು ಗೌರ್ಮೆಂಟ್ ಆದಾಂಡ ಮನ್ಕೊಡು ಆಕ್ಚುಲಿ ನಮ್ಮ ಏರಿಯಾ ಆಫ್ ಇನ್ಫ್ಲೂಯೆನ್ಸ್ ಒಂದು ಚೂರು ನಮ್ಮ ಕಾಯಿನ ಕೆಲಸ ಕಂಟ್ರಿಬ್ಯೂಟ್ ಮಾಡ್ತಂದಾಡ ನನ್ನಂದಾಗಿ
ಈ ಕ್ಯಾಪ್ಟನ್ ಬ್ರಿಗೇಡ್ ಜಿಬ್ರೇಜ್ ಪಡ್ಲೆಕ್ಕ ಮಂಗಳೂರು ಸಿಟಿ ಅಂತ ಇಡೀ ಜಗತ್ತೇ ಟ್ರಾನ್ಸ್ಫಾರ್ಮ್ ಆಗಲು ಸಾಧ್ಯ ಉಂಟು. ಉದಾಹರಣೆಗೆ ಇಂಥದಿನ ಮಾತ್ರ ನಾವು ಬೊಬ್ಬೆ ಪಾಡುವ ಪ್ಲಾಸ್ಟಿಕ್ 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 ಅಲ್ಪ ಮುಲ್ಪ ಹೂವೆಲ್ಗು ಸುದೆಟ್ಟು ಮಾತ್ರ ಕೊಡಿಲ್ಲ. ಹೆಚ್ಚಿನ ಬಾಂಬೆ ಪೋದಿಪ್ಪಾರು ಫ್ಲೈಟ್ ಲ್ಯಾಂಡ್ ಆದಾಗ ಒಂದು ಮಸ್ತ್ ವಿಕಾರ ದೃಶ್ಯ ತೋಜುಂಟು. ಸೀದ ಸೈಡ್ ಮಸ್ತ್ ಪ್ಲಾಸ್ಟಿಕ್ ಒಂಜಿ 15 ಕಿಲೋಮೀಟರ್ ದೂರ ಮುಟ್ಟ ಸುದೆ ಒಂದು ನದಿ ಒಂದು ತೋಜಿ ಸಿ ತೋಜಿ ನೀರು ತೋಜಿ ಖಾಲಿ ಪ್ಲಾಸ್ಟಿಕ್ ಪದರೇ ಕೊಡು ಎಂಕ್ಲು ಒಂದು ವೇಳೆ ನಮ್ಮ ಮಲ್ಲ ಫೋನ್ ಪತ್ತೊಂದು ಕೈ ತಿರುಗುವ ಪಾಕೆಟ್ ತಿರುಗುಗ ನಮ್ಮ ಶಾಪಿಂಗ್ ಫೋನಾಗ ಒಂದು ಎಲ್ಲಿಯ ಪ್ಲಾಸ್ಟಿಕ್ ಅದೊಂದು ಕುಟ್ಟದ ಚೀಲ ನಮ್ಮ ದಿನಾಲ ಪತ್ತೊಂದು ಹೋದು ಐಟು ನಮಗೂ ಕೊಡ್ತಿದ್ದ ಸಾಮಾನು ಪತ್ತೊಂದು ಬರ್ತಿಲ್ಲ. ಅಟ್ಲೀಸ್ಟ್ 100% ಅಥವಾ 50% ಬಂತಂದಾಡ ಪ್ಲಾಸ್ಟಿಕ್ ನಿಧಾನ ಕಮ್ಮಿ ಆಗಲು ಸಾಧ್ಯ ಉಂಟು. ಅಂಚನೆ ನಮ್ಮ ಒಂದು ವೇಳೆ ಪ್ಲಾಸ್ಟಿಕ್ ಇಪ್ಪಾಡು ಅಥವಾ ಇಂಡಿಪೆಂಡೆಂಟ್ ಬಂದೋಡ್ ಇಪ್ಪಾಡು ಒಂದು ಎಲ್ಲಿಯ ನಮ್ಮ ಏತ್ ಅನುಕೂಲ ಆಪಣ ಆತ ಮಟ್ಟಿಗೆ ಒಂದು ಎಲ್ಲಿ ಪ್ಲಾಂಟ್ ನಡೆದು ಐ ನಾರಿಶ್ ಮಾಡ್ತಂದಾಡ ಗ್ರೀನ್ ಕವರ್ ಒಂದೇ ಮಟ್ಟಿಗಾಂಡು ನಮ್ಮ ಕಂಟ್ರಿಬ್ಯೂಟ್ ಮಾಡ್ತೀರ ಹಾಕೊಂಡು ಅಂಚನೆ ನಮ್ಮ ಇಲ್ಲಿ ಮಲ್ಲ ಬಂಗ್ಲೋ ಕಟ್ಟುವ ಐಟಿ ಹೆಚ್ಚಿನ ಗ್ರೀನ್ ಕವರಿಗೆ ಒಂದು 10 ಒಂದು ವೇಳೆ ವರ್ಷ ನಮ್ಮ ಮಾತಿರ್ಲ ನಮ್ಮೊಂದು ವೈದ್ಯನಂಚಿನ ತಾಪುದಮ್ಮ ಅರ್ನ ಮಾತ ಜೋಕ್ಲೆನ್ನು ಒಟ್ಟು ಪಾಡ್ದು ಎನ್ನಲ್ಪ ಒಂದು ಜವಾಬ್ದಾರಿ ಬಂದು ಇಲ್ಲಡಿತ್ತು ನಮಗೆ ಬಂದಿಲ್ಲಾಗಿ ಕೆಲಸ ಮಾಡ್ತದೆ ಅದೇ ಒಂದು ವಾಸುದೇವ ಕ್ಷೇತ್ರನ ಆಗ್ತದೆ. ವಾಸುದೇವ ಕ್ಷೇತ್ರಗೆ ತಾಪುದಮ್ಮ ಈ ಭಾಗ್ಯ ಕೊಡ್ತೀನೇ ಮಲ್ಲ ಪಂಡದು ಎನ್ನ ಒಂದು ಆಲೋಚನೆ ನೆಕ್ ಕಾಪುದಮ್ಮ ಹಲವಾರು ವರ್ಷ ದೀಚಿ ಅರ್ನ ಜೋಕ್ಲೇನ ವಿದ್ಯೆ ಬುದ್ಧಿ ಉದ್ಯೋಗಗಳು ಮಾತ ಪ್ರಪಂಚಾದ್ಯಂತ ಬುಲೆಪಾದ ಇನ್ನು ಅರ್ನ ಇಲ್ಲ ಎಡ್ಡೆ ಮಾತು ಗೆತ್ತೊಂಡ್ರಾಗ ಮಸ್ತ್ ಭಕ್ತರು ಮಾತ್ರ ಐದು ಕೈ ಜೋಡಿಸದೆ ಏನನ್ನ ಕಾಪಡೆ ಕುಲ್ಲದ ಏನ ನಮ್ಮ ಅನುಗ್ರಹ ಮಾಡ್ತಿದ್ದ ಎಂಕೊಂದು ಜವಾಬ್ದಾರಿ ತಿಳ್ಕದೆ ನಾವು ಅವೇನೇ ಯಾನ ಭಕ್ತಿಡು ಸಿದ್ಧಡು ನಿಗಲ ಮಾತ್ರ ಆಶೀರ್ವಾದಗಳು ಮಲ್ದೆ ಐದು ನಮ್ಮ ಮಂಗಳೂರು ಜಿಲ್ಲೆ ಇರ್ತಲ್ಲ ಮಸ್ತ್ ಅಮ್ಮನ ಭಕ್ತಿಯರು ಬೈದಾರೆ ನನಗೆ ಸಂತೋಷ ಅಂಚಿನ ಮಸ್ತ್ ಅದರ ನೇತೃತ್ವಡು ಭಾರಿ ಸೇವೆ ಕೊಡ್ತೇವೆ ಬ್ರಹ್ಮಕಲಶ ಪ್ರತಿಷ್ಠೆ ಯಾನ ಮಸ್ಯನ ಕಾಪುಡ್ಲ ಅಂಚನೆ ಎಮ್ಮದ ಮಲ್ಪನಂಗ ಒಂದು ಮಲ್ಪನೆಗೆ ಮಾತ ಸನ್ಮಾನ ಮಲ್ಪನ ಒಂದು ಕ್ರಮ ಯಾನ್ ಮಾತಾಡನ ಸನ್ಮಾನ ಮಲ್ಪರೆ ನೆನಪು ಮಲ್ದೆ ಯಾನ್ ಮಾತಾಡ ಪಟ್ಟೆ ಏನಂತ ಮಾತ್ರ ಯಾನ್ ದೇವಸ್ಥಾನದ ಕೆಲಸ ಮಲ್ದೇನೆ ನನ್ನ ಸನ್ಮಾನ ಮಲ್ಪರೆ ಬಲ್ಲಿ ಅದು ವಿಶೇಷವಾದ ಹೆಂಗ ಶಾಸಕ ಸುರೇಶ್ ಸುರುಡೆ ಪಂಡಿರುತ್ತೆ ಯಾನ ಅಮ್ಮಗೆ ದಾಗ ಸೇವಾರು ಕೊಡು ದೇಣಿಗೆ ಕೊಡ್ತೇನೆ ಐದ ಬಗ್ಗೆ ಮಾತಾಡಿ ಮಾತಿಲ್ಲಕ್ಕೆ ಹಂಗೆ ತೊಂಬೆ ಯಾನ್ ದೇವಸ್ಥಾನದ ಮಾತ ಮಸ್ತಿ ಕೆಲಸ ಮಾಡ್ತಾರೆ ಅಂಚ ಪಂಡದ ಮಾತ ಪುಗರ್ದೇನ ಮಲ್ಪರೆ ಬಲ್ಲಿ ಅದ ಯಾನ್ ಮಲ್ದಿನ ಸೇವೆದ ಫಲ ಪೋಪುಡು ಅಜ್ಜದ ಮಲ್ಪಡೆ ಯಾನ್ ಒಲ್ಲದೆ ತೊಂಬ ಅಜಿತನ್ನೇ ಮಾಡಿ ಪಂಡೆ ಯಾನ್ ಪಂಡರ ಬರ್ತಿನೇ ಇಜ್ಜಿ ಹೆಂಗ ಓಡ್ಸಿ ಮಲ್ಪಲೆ ಬಲ್ಲಿ ಸನ್ಮಾನ ಬೊಕ್ಕಲ ಅರ್ ನಮ್ಮ ಲೀಡರ್ ಅದ ಅಂಚ ಅದು ಏನ್ ಬೈರೆ ನನ್ ಗೆತ್ತೊಂದೆ ಒಂದು ಅಮ್ಮಗ ಅರ್ಪಣೆ ಬಟ್ ಎನ್ನ ಮನಸ್ಸು ಅಂಚಿದ್ದೀನಿ ಯಾನ ಕೆಲಸ ಮಾಡ್ತೀನಿ ಯಾನ ಅಮ್ಮ ಕೊರಿಯಲ್ಲ ಮಲ್ಲ ಕೊರುವೇರು ಈಗ ನಿಗಲ್ ನಾ ಮಾತಾಡಿನ ಪ್ರೀತಿ ವಿಶ್ವಾಸ ಇರ್ತೇನೆ ಯಾವ ಅಮ್ಮನ ಕೆಲಸ ಮೂಜಿನ ಒಂದೇ ಅಂಶ ಆಗ್ತೀನಿ ಎಂಕಲ್ನ ಪ್ಲಾನ್ ಪ್ರಕಾರ ನನ್ನ ಮೂಜಿನ 2 ಅಂಶ ಅವರಿಗುಂಡು ಐಕ್ ಮಾತ ಪ್ರಪಂಚಾದ್ಯಂತ ಅಮ್ಮನ ಭಕ್ತರು ಬರ್ಪೇರೆ ಕೊರ್ಪೇರೆ ಎಂಕಲ್ನ ಕಲ್ಪನದ ಪ್ರಕಾರ ಆಪುಡು ಪಂಡಿನ ಎಂಕಲ್ನ ದೃಢ ನಂಬಿಕೆ ಐಕ್ ನಿಗುಲ್ಲ ಮಾತಿರ್ಲ ಐಕ್ ಸಹಕರಿಸೋಡು ಅಮ್ಮನ ಸಂವಿಧಾನಗಳು ಬರಮಿನಗಳು ಕಾಪುರಮ್ಮನ ಸಂವಿಧಾನ ಬರ್ತದೆ ಅವು ಈಗ ಪವಾಡ ಕ್ಷೇತ್ರವಾದೇ ಆಗ್ತದೆ ಏನ ಕೈ ಮುಗಿದು ಭಕ್ತಿರು ಪೂರ್ಣ ಕೆಲಸ ಹಾಕೊಂಡು ಅಂಜಿನ ಕ್ಷೇತ್ರಗಳು ನಿಗುಲ್ ಮಾತ ಬರೋಡು ಬಂದು ಕೇಳೋದು
ಯಾ ನಿಜವಾದ ನನ್ನ ಬೈಯಡ ಬಾರ್ದೆ ರಜಿತಣ್ಣೆ ಬರ್ತೀನ ಕ್ಷಮೆ ಕೊಡಿ ಯಾನಕ್ಕೆ ದೇವಣ್ಣ ಎನ್ನಲ 11ನೇ ವರ್ಷ ಇಲ್ಲದ ಗಣಪತಿ ಅವನ ಪ್ರತಿಷ್ಠೆ ಆದ್ ಬರ್ತೀನಿ ಬಯ್ಯ ನೀರು ಪಣ್ಣ ಯಾನೇ ಬೋಡು ಅಣ್ಣ ನನ್ನ ಮೇಲೆ ಎಲ್ಲ ಪಂಡ್ ಬೇರೆ ಬರ ಬಗ್ಗೆ ಸಂತೋಷನೆಲ್ಲ ಫೋನ್ ಮಾಡ್ತಾರೆ ಅಜಿತ್ ಅಣ್ಣನ ಎಣ್ಣೆ ಕಸರ ಬೈದೆ ಆ ಮಹಾಗಣಪತಿ ಮಹಾದೇವರನ್ನ ಕಾಪಾಡೋದು ಬಂದೆ ಅಂತ ವಿತರಣೆ ವೆಚ್ಚ ನಡೆದುಕೊಂಡು ಬಂದಿಲ್ಲ ರುಚಿ ಮಲ್ಲಗದ್ದಿಗೀಡು ಮಲ್ದಿರು ಬಂದಲೆ ತುಂಬುವುದದ ಮೊದಲು ನಮ್ಮೊಂದು ನೆಚ್ಚಿನ ಈ ಕ್ಷೇತ್ರದ ಆರಾಧ್ಯ ಮೂರ್ತಿ ಮಹಾಗಣಪತಿ ದೇವರು ನಿಮಗೆ ಗುರುವಿನಿಲ್ಲ ಆಯುರ ಆರೋಗ್ಯ ಭಾಗ್ಯ ಸುಖ ಸಂಪತ್ತಿನ ಶ್ರೀ ದೇವರು ಕರುಣಿಸಾಳು ಮನದು ಕಾರ್ಯಕ್ರಮವನ್ನು ತುಂಬುವುದಿಲ್ಲ. ಮಾತೆಯರಿಗೆಲ್ಲ ನಮಸ್ಕಾರ. ಬಂಟರ ಯಾನೆ ನಾಡವರ ಮಾತೃ ಸಂಘದ ಆಶ್ರಯದಲ್ಲಿ ಶ್ರೀ ಸಿದ್ಧಿವಿನಾಯಕ ಪ್ರತಿಷ್ಠಾನದ ಮುತುವರ್ಜಿಯಲ್ಲಿ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಓಂಕಾರ ನಗರ್ ಬನ್ಸ್ ಹಾಸ್ಟೆಲ್ ಇದರ ವತಿಯಿಂದ ಬಹು ವಿಜೃಂಭಣೆಯೊಂದಿಗೆ ನಡೆಯುತ್ತಿರುವ 19ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವದ ಆರಂಭಿಕ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ನಮ್ಮ ನೆಲದ ಸಂಸ್ಕೃತಿ ಮತ್ತು ತುಳುವರ ಸಂಪ್ರದಾಯ ತೆನೆ ಹಬ್ಬದ ಐಸಿರದೊಂದಿಗೆ ಈ ದಿನದ ಚತುರ್ದಶಿಯ ನದಾಯಿ ಪದ್ಧತಿಯಂತೆ ಭಗವಧ್ವಜ ಅರಳಿಸಿ ನಮ್ಮ ಈ ಉತ್ಸವದ ಮೆರಗು ನೀಡಿದ ಲೆಫ್ಟಿನೆಂಟ್ ಕರ್ನಲ್ ರಮಾನಾಥ್ ಶೆಟ್ಟಿ ಹಾಗೂ ಶ್ರೀಮತಿ ಕ್ಷಮಾ ರಮಾನಾಥ್ ಶೆಟ್ಟಿ ದಂಪತಿಗಳಿಗೆ ನಮ್ಮ ಮಾತೃಸಂಘ ಪ್ರತಿಷ್ಠಾನ ಹಾಗೂ ಗಣೇಶೋತ್ಸವ ಸಮಿತಿಯ ಪರವಾಗಿ ವಂದನೆಗಳು ಸರ್. ಇಂದಿನ ಈ ಶುಭ ಗಳಿಗೆಯಲ್ಲಿ ಶ್ರೀ ಗಣೇಶೋತ್ಸವದ ಎಲ್ಲ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ನೀಡಿದ ನಮ್ಮವರೇ ಆದ ನಮ್ಮ ಜಿಲ್ಲೆಯ ಹೆಮ್ಮೆಯ ಸಂಸದ ಲಾಸ್ಯ ನೃತ್ಯ ಸ್ಪರ್ಧೆಯಲ್ಲಿ ರಾಜಕೀಯ ಕ್ಷೇತ್ರಗಳು ಜನಗಳ ಸೇವೆ ಮಂಗಲವನ್ನ ಜೋಗಿಯಲ್ಲಿ ಸಮಾಜದ ಕುಟುಂಬದ ನಮ್ಮ ಪ್ರೇಮದ ಸದಾ ತೆರಿಗೆ ನೆಚ್ಚಿನ ಪೂರ್ವದ ದಂಪತಿಗಳು ಶ್ರೀ ಡಾಕ್ಟರ್ ಮಹಾವರ್ ರೈ ಉಂಟ ಶ್ರೀಮತಿ ಮಲ್ಲಿಕಾ ಎಂ ರೈ ತಮ್ಮೊಟ್ಟಿಗೂ ಇದು ತನ್ನ ವಿತರಣೆಯನ್ನು ಶ್ರೀ ಸಿದ್ಧಿವಿನಾಯಕ ಪ್ರತಿಷ್ಠಾನದ ಮುತುವರ್ಜಿಯಲ್ಲಿ ರುಜೇಶ್ ಅವರಿಗೂ ಸರ್ವರ ಪರವಾಗಿ ಧನ್ಯವಾದಗಳು. ದೇಶದ ಜನರಿಗೆ ತುಳುನಾಡಿನ ಮಣ್ಣಿನ ಕೃಷಿ ಪರಂಪರೆಯ ಘನತೆ ಗತ್ತು ಜೆ ಸತ್ಯಪ್ರಸಾದ್ ಶೆಟ್ಟಿ, ರವಿಚಂದ್ರ, ಶ್ರೀನಿವಾಸ್ ಶೇಖರ್ ಇವರೆಲ್ಲರಿಗೂ ನಮ್ಮ ಪ್ರೀತಿಯ ಧನ್ಯವಾದಗಳು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಮಾತೃಸಂಘದ ಅಧ್ಯಕ್ಷರು ಹಾಗೂ ಶ್ರೀ ಸಿದ್ಧಿವಿನಾಯಕ ಪ್ರತಿಷ್ಠಾನದ ಅಧ್ಯಕ್ಷರಾದ ಶ್ರೀ ಕೆ ಅಜಿತ್ ಕುಮಾರ್ ರೈ ಮಾಲಾಡಿ ಅವರಿಗೂ ಕೃತಜ್ಞತೆಗಳು. ಲಾಸ್ಯ ನೃತ್ಯ ಸ್ಪರ್ಧೆಯಲ್ಲಿ ತಾವೆಲ್ಲರೂ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ಧನ್ಯವಾದಗಳು. ಇನ್ನಿತ ನಡಪರೂಪಿನ ಭಜನಾ ಸೇವೆದ ಉದ್ಘಾಟನೆಗೆ ನಮ್ಮ ಸೇವೆ ನೆಚ್ಚಿನ ಎಡಿ ಸೀತಾರಾಮ್ ದಯವಂತ ಮಲ್ಲಗದ್ದಿಗೆ ವಿತರಣೆಗೆ ನಮ್ಮ ಕುಟುಂಬದ ಸೇರೋಣ ಅಮ್ಮ ಮಹೇಶ್ವರಿ ಭಜನಾ ಕಚ್ಚದ ಮುಖ್ಯ ರೂವಾರಿ ಶ್ರೀ ಗಣೇಶ್ ಕಿರೇಡ್ಕರ್ ಉನ್ನತ ಮಾನಕೇರಲಾದ ವಿವಿಧ ಹಸ್ತದ ವೇದಿಕೆ ಮಾತ ಗಣ್ಯರು ಸೇರೊಂದು ಭಜನಾ ಸೇವೆದ ಉದ್ಘಾಟನೆ ಓದುವ ವಿಶೇಷ ಬಣ್ಣದ ನಮ್ಮ ಓಂಕಾರ ನಗರದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಜೋಗ್ಲೇಟ್ ಸೇರಿದು ಮಲ್ಲಕಲ್ಲಡೆ ಮೊದಲ ವರ್ಷ ನಮ್ಮ ಕೊಲ್ಲದ ಶೋಭಾಯಾತ್ರೆ ಹೋಗಿ ನಾವು ತುಯರ್ತಿ ಕೊಲ್ಲು ಅಂಚನೆ ಈ ವೇದಿಕೆಗಳ ನಿರಂತರವಾದ 3 ದಿನ ಭಜನಾ ಸೇವೆ ನಡೆದುಕೊಂಡು ಈ ವರ್ಷದ 19ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯ ಇದೆ ಭಜನಾ ಸೇವೆಯನ್ನು ದಿವ್ಯ ಹಸ್ತದ ಗುರುಗಳು ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾರೆ ನಮ್ಮ ಕುಟುಂಬದ ಭಜನಾ ಸೇವೆ